ಎಂಆರ್ಜಿ ಗ್ರೂಪ್ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಅವರಿಗೆ 60 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಬಂಗ್ರಕೂಳೂರಿನ ಗೋಲ್ಪಿಂಚ್ ಮೈದಾನದಲ್ಲಿ ಪ್ರಕಾಶ್ ಅಭಿನಂದನೆಯ 60ರ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಬಂದಿರುವಂತಹ ಎಲ್ಲ ಪ್ರೋತ್ಸಾಹಕರು ದೇವರು ಕೊಟ್ಟಿರುವಂತಹ 2 ಕೈಗಳನ್ನ ಜೋಡಿಸಿ ಜೋರಾಗಿರುವಂತಹ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮದ ಅದ್ದೂರಿ ಚಾಲನೆಗೆ ಸಾಕ್ಷಿಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಸಾವಿರಾರು ಕುಟುಂಬಗಳಿಗೆ ಉದ್ಯೋಗವನ್ನು ಒದಗಿಸುವುದರ ಮೂಲಕ ಅನ್ನದಾತರಾಗಿ ಪರೋಪಕಾರದ ಪಥದಲ್ಲಿ ಬಾಳನ್ನು ನಡೆಸುತ್ತಾ ಬಂದು ನಂಬಿ ಬಂದವರಿಗೆ ಸಹಾಯದ ಅಮೃತ ಹಸ್ತವನ್ನು ಚಾಚಿ ಕುಟುಂಬ ಪ್ರೀತಿಗೆ ಶ್ರೇಷ್ಠ ನಿದರ್ಶನವಾಗಿ ಜಾತಿ ಮತಗಳ ಅಂತರವಿಲ್ಲದೆ ಎಲ್ಲರನ್ನು ಪ್ರೀತಿಸುವ ಮಾನವತಾವಾದಿಯಾಗಿ ಅಪ್ರತಿಮ ದೈವ ಭಕ್ತರಾಗಿ ವಿದ್ಯಾರ್ಥಿಗಳ ಪಾಲಿನ ಆಶಾ ಕಿರಣವಾಗಿ ಜೀವನ ಮೌಲ್ಯಗಳ ಪ್ರತಿಪಾದಕರಾಗಿ ಸಂಸ್ಕಾರ ಸಂಸ್ಕೃತಿಯ ಪೋಷಕರಾಗಿ ಪ್ರಕಾಶಿಸುತ್ತಿರುವ ಗೌರವಾನ್ವಿತ ಆದರಣೀಯ ಪ್ರಕಾಶ್ ಶೆಟ್ಟಿಯವರಿಗೆ ಆನಂದರ 60ರ ಅಭಿವಂದನೆಗಳು. ಭಗವಂತನು ತಮಗೆ ಆಯಸ್ಸು ಆರೋಗ್ಯ ಹಾಗೂ ಸಂಪತ್ತನ್ನು ದಯಪಾಲಿಸಲಿ ಎಂದು ಹಾರೈಸಿ ಅರ್ಪಿಸುವ ಸನ್ಮಾನ ಪತ್ರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಪ್ರಕಾಶ ಅಭಿನಂದನಾ ಸಮಿತಿ ಎಲ್ಲರಿಗೂ ನಮಸ್ಕಾರ. ಆಡಿಯನ್ಸ್ ಮತ್ತೊಮ್ಮೆ ದೊಡ್ಡ ಚಪ್ಪಾಳ ಬರಬೇಕು. ನಮ್ಮ ತುಳುನಾಡಿನ ಹೆಮ್ಮೆಯ ಉದ್ಯಮಿ ಕೆ ಪ್ರಕಾಶ್ ಶೆಟ್ಟಿ ಸರ್ಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಉದ್ಯಮ ರತ್ನ ಪ್ರಶಸ್ತಿ, ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಗೋಲ್ಡ್ ಸ್ಟಾರ್ ಮಿಲೇನಿಯಂ ಪ್ರಶಸ್ತಿ, ರಾಜೀವ್ ಗಾಂಧಿ ಶಿರೋನಾಮ ಪ್ರಶಸ್ತಿ, ಕರಾವಳಿ ರತ್ನ ಪ್ರಶಸ್ತಿ ಮತ್ತು ನ್ಯಾಷನಲ್ ಎಕ್ಸಲೆನ್ಸ್ ಅವಾರ್ಡ್ ಈ ರೀತಿಯ 100 ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಂತಹ ಶ್ರೀಯುತ ಕೆ ಪ್ರಕಾಶ್ ಶೆಟ್ಟಿ ಸರ್ ಅವರಿಗೆ ಇಂದು 60ರ ಸಂಭ್ರಮ. ನಿರಂತರ ಪರಿಶ್ರಮ ಮತ್ತು ದೂರದೃಷ್ಟಿಯಿಂದ ಉದ್ಯಮ ಕ್ಷೇತ್ರದಲ್ಲಿ ಯಶಸ್ವಿ ನಾಯಕನಾಗಿ ಬೆಳೆದ ಕೆ ಪ್ರಕಾಶ್ ಶೆಟ್ಟಿ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಅವಿಸ್ಮರಣೀಯ. ಅವರ ಸಾಧನೆ ಮತ್ತು ವ್ಯಕ್ತಿತ್ವ ಮಾದರಿ ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದರು. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಪ್ರಕಾಶ್ ಶೆಟ್ಟಿಯವರು ತಮ್ಮನ್ನು ಬೆಳೆಸಿದ ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ನೀಡುತ್ತಿರುವುದು ಇತರರಿಗೆ ಮಾದರಿಯಾಗಿದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಅನೇಕ ಸಾಧಕರನ್ನು ಇಲ್ಲಿ ಕರೆಸಿ ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ, ಗೌರವವನ್ನು ತೋರಿಸೋದ್ರ ಮೂಲಕ ಇದೊಂದು ಅರ್ಥಬದ್ಧವಾದಂಥ ಒಂದು ಕಾರ್ಯಕ್ರಮವಾಗಿ ಮಾರ್ಪಾಡು ಮಾಡಿರುವಂಥದ್ದು ಪ್ರಕಾಶ್ ಶೆಟ್ಟಿಯವರ ವಿಶೇಷತೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಒಂಬೆಳಕು ಅನ್ನುವಂಥ ಒಂದು ನೆನಪಿನ ಸಂಚಿಕೆಯನ್ನು ನಾನು ಬಿಡುಗಡೆ ಮಾಡಿದ್ದೇನೆ. ಅಲ್ಲಿ ಕೊರಂಗಪಾಡಿ ಪ್ರಕಾಶ್ ಶೆಟ್ಟಿಯವರ ಬಗ್ಗೆ ಆಗಸಕ್ಕೇರಬೇಕು ಎಂದು ಕನಸು ಕಂಡ್ರೆ ಸಾಲದು, ಕನಸಿನ ಜೊತೆ ಆಗಸದ ಕಡೆ ಮುಖ ಮಾಡಿ ಜಿಗಿದು ನೆಗೆಯುವ ಸಾಹಸವನ್ನು ಮಾಡಬೇಕು. ಆಗ ಮಾತ್ರ ನೀವು ಗಗನಮುಖಿಯಾಗಿ ಸಂಚಾರ ಮಾಡಲು ಸಾಧ್ಯ ಅನ್ನೋ ಮಾತು. ದುಡಿಮೆಯಲ್ಲಿ ದಣಿವಾಗುತ್ತೆ ಎಂದು ವಿರಮಿಸಲು ಕುಳಿತರೆ ಆ ದಣಿವಿಲ್ಲಡಗಿದ ತೃಪ್ತಿ ಆನಂದ ಕಳೆದುಕೊಳ್ಳಬೇಕಾಗುತ್ತೆ. ದಣಿವರಿಯದೆ ದುಡಿಮೆ ನೀಡುವ ಆತ್ಮವಿಶ್ವಾಸವನ್ನು, ಆತ್ಮಾನಂದವನ್ನು ಜಗತ್ತಿನ ಮತ್ಯಾವ ವಸ್ತುಗಳು ನೀಡಲಾರವು. ಆಳ ತಿಳಿಯದೆ ನೀರಿಗಿಳಿಯಬಾರದು. ಒಮ್ಮೆ ನೀರಿಗಿಳಿದ ನಂತರ ಈಜಾಡದೆ ಬಿಡಬಾರದು. ಈ ಸರಳ ಸಂಗತಿ ಅವರಿಗೆ ಗುರಿ ಮುಟ್ಟುವುದಕ್ಕೆ ಕಷ್ಟವಾಗಲಿಲ್ಲ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾತನಾಡಿದರು. ದುಡಿಮೆಯಲ್ಲೇ ದೇವರನ್ನ ಕಾಣುವಂಥ ವ್ಯಕ್ತಿ ಇವರು. ಪೂಜೆಯಿಂದಕ್ಕಿಂತ ದುಡಿಮೆಯಲ್ಲೇ ದೇವರನ್ನು ಕಾಣುವಂಥ ವ್ಯಕ್ತಿ. ದಣಿವರಿದೆ ದುಡಿಮೆಯನ್ನು ಮಾಡಿರುವಂಥ ವ್ಯಕ್ತಿ. ಅತ್ಯಲ್ಪ ವಯಸ್ಸಿನಲ್ಲಿ
ಬಹಳ ದೊಡ್ಡ ಸಾಧನೆ ಮಾಡಿರುವಂಥ ವ್ಯಕ್ತಿ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಿಟ್ಟೆ ವಿಶ್ವವಿದ್ಯಾಲಯದ ಕುಲಪತಿ ಎನ್ ವಿನಯ್ ಹೆಗ್ಡೆ ಅಧ್ಯಕ್ಷತೆ ವಹಿಸಿದರು. ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್, ಸಚಿವರಾದ ಸಿಟಿ ರವಿ, ಕೋಟ ಶ್ರೀನಿವಾಸ್ ಪೂಜಾರಿ, ಸಂಸದೆ ಶೋಭಾ ಕರಂದ್ಲಾಜೆ, ನಟರಾದ ವಿ ರವಿಚಂದ್ರನ್, ಯಶ್, ನಟಿಯರಾದ ಹರಿಪ್ರಿಯಾ, ಕಾವ್ಯ ಶೆಟ್ಟಿ ಮುಖ್ಯ ಅತಿಥಿಗಳಾಗಿದ್ದರು. ಪ್ರಕಾಶ್ ಶೆಟ್ಟಿ ಅವರ ಬಗ್ಗೆ ಪ್ರತಾಪ್ ಶೆಟ್ಟಿ ಅವರು ಬರೆದ ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಸುನಿಲ್ ಕುಮಾರ್, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಡಾಕ್ಟರ್ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್, ಸಂಜೀವ ಮಠಂದೂರು, ರಾಜೇಶ್ ನಾಯಕ್, ಹರೀಶ್ ಪುಂಜಾ, ಐವನ್ ಡಿಸೋಜಾ, ಗಣ್ಯರಾದ ಅಮರ್ನಾಥ್ ಶೆಟ್ಟಿ, ಪ್ರಮೋದ್ ಮಧ್ವರಾಜ್, ಅಭಯ ಚಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ದೇಶ ವಿದೇಶಗಳ ವಿವಿಧ ಸಮುದಾಯಗಳ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಸಾಕ್ಷಿಯಾದರು. ಆಕರ್ಷಕ ವೇದಿಕೆಯಲ್ಲಿ ನಡೆದ ವಿವಿಧ ಕಾರ್ಯಕ್ರಮಗಳು ಗಮನ ಸೆಳೆದವು. रामाय रामभद्राय रामचंद्राय वेदसे रघुनाथाय नाथाय सीताय पतये नमः सीताय पतये नमः सीताय पतये नमः. ಮತ್ತೆ